ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಇರಕಸಂದ್ರ ಕಾಲೋನಿಯಲ್ಲಿ ಕಲ್ಲು ಗಣಿಗಾರಿಕೆ ವಿರೋಧಿಸಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ, ನರಸಿಂಹಗಿರಿ ಸುಕ್ಷೇತ್ರ ಯಲೆರಾಂಪುರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತನಾಥ ಸ್ವಾಮೀಜಿ, ಹನುಮಂತಪುರದ ನಾಗೇಂದ್ರ ಸ್ವಾಮೀಜಿ, ತಂಗನಹಳ್ಳಿಯ ಕಾಶಿ ಅನ್ನಪೂರ್ಣೇಶ್ವರಿ ಸಂಸ್ಥಾನ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿರವರ ನೇತೃತ್ವದಲ್ಲಿ ರಸ್ತೆ ತಡೆದು ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಮಣ್ಣೂರು ತಿಮ್ಮನಹಳ್ಳಿ ಕವಲುಗುಡ್ಡ ಸರ್ವೆ ನಂಬರ್ 4 ಹಾಗೂ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 57 ಮತ್ತು ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ವಡ್ಡರಹಳ್ಳಿ ತಂಗನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ 14ರಿಂದ 45ರವರೆಗೆ ಹಾಗೂ ಸರ್ವೆ ನಂಬರ್ 32ಕ್ಕೆ ಅನುಮತಿ ನೀಡಿದ್ದಾರೆ. ಈ ಗ್ರಾಮಗಳಲ್ಲಿ ಎಂಸ್ಟ್ಯಾಂಡ್ ಕ್ರಷರ್ ಸ್ಥಾಪನೆಗೆ ಪ್ರಯತ್ನ ಸಾಗಿದ್ದು, ಈ ಪ್ರದೇಶಕ್ಕೆ ತಿಮ್ಮನಹಳ್ಳಿ, ಹನುಮಂತಪುರ, ಸಂಕೇನಹಳ್ಳಿ, ನೀಲಗೊಂಡನಹಳ್ಳಿ, ಇರಕಸಂದ್ರ ಕಾಲೋನಿ, ಚಿಕ್ಕಪ್ಪನಹಳ್ಳಿ ಗ್ರಾಮಗಳಿದ್ದು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇರಕಸಂದ್ರ ಕಾಲೋನಿ ಪ್ರಸ್ತಾಪಿತ ಎಂಸ್ಟ್ಯಾಂಡ್ ಕ್ರಷರ್ ಪ್ರದೇಶಕ್ಕೆ 500 ಮೀಟರ್ಗಿಂತ ಕಡಿಮೆ ಇದ್ದು, ಈ ಶಾಲೆಗಳಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವ್ಯಾಪ್ತಿಯ ರೈತರ ಭೂಮಿ ಹಾಗೂ ಜನನಿ ಬೀಡು ಪ್ರದೇಶದ ಅಕ್ಕಪಕ್ಕ ಸುಮಾರು ಕಡೆಗಳಲ್ಲಿ ಕಲ್ಲು ಗಣಿಗಾರಿಕೆಗೆ ಸರ್ಕಾರ ಅನುಮತಿ ನೀಡಿದ್ದು, ಇದರಿಂದ ಈ ಭಾಗದ ಸುಮಾರು 50 ಹಳ್ಳಿಗಳ ದೇವಸ್ಥಾನ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಶಾಲೆ, ಕೆರೆಕಟ್ಟೆಗಳಿಗೆ ಹಾನಿ ಉಂಟಾಗುತ್ತಿದೆ. ಈ ಕಲ್ಲು ಗಣಿಗಾರಿಕೆಯಿಂದ ಪರಿಸರ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ, ಪಶು ಪಕ್ಷಿ, ಜನ ಜಾನುವಾರುಗಳ ಆರೋಗ್ಯದ ದೃಷ್ಟಿಯಿಂದ ಈ ಕಲ್ಲು ಗಣಿಗಾರಿಕೆ ಅನುಮತಿಯನ್ನು ಸರ್ಕಾರ ಕೂಡಲೇ ರದ್ದು ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟಿಸಿ ಕೊರಟಗೆರೆ ತಾಲೂಕು ದಂಡಾಧಿಕಾರಿ ನಹಿದಾ ಜಂಜಂ ರವರಿಗೆ ಸ್ವಾಮೀಜಿಗಳು ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ PR ಸುಧಾಕರ್ ಲಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್, ಕೆಪಿಸಿಸಿ ರಾಜ್ಯ ಸದಸ್ಯ ದಿನೇಶ್, ಶಿವರಾಮಯ್ಯ, ರೈತ ಸಂಘದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಸಂಘ ಮುಖಂಡರು, ರೈತರು, ಸಾರ್ವಜನಿಕರು ಹಾಜರಿದ್ದರು. ಕೊರಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಕಲ್ಲು ಗಣಿಗಾರಿಕೆ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಈ ಭಾಗದಲ್ಲಿ ಆ ಕಲ್ಲು ಗಣಿಗಾರಿಕೆಯಿಂದ ಆಗುವಂಥ ಅನಾಹುತಗಳ ಬಗ್ಗೆ, ಅದರ ಆಗುವಂಥ ನಷ್ಟಗಳ ಬಗ್ಗೆ ಎಚ್ಚೆತ್ತುಕೊಂಡು ಇವತ್ತು ರೈತರು ಕರೆ ಕೊಟ್ಟಿದ್ದಾರೆ. ಅವುಗಳನ್ನು ಅನುಮತಿಯನ್ನು ಸರ್ಕಾರ ಏನು ಕೊಟ್ಟಿದೆ ಆ ಅನುಮತಿಯನ್ನು ಹಿಂಪಡೆದು ಈ ಭಾಗದ ರೈತರಿಗೆ ಅನುಕೂಲವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಅದರ ಅನಾಹುತಗಳು ಯಾವುದು ಅಂತ ಹೇಳಿದರೆ, ಒಂದು 700 ವಿದ್ಯಾರ್ಥಿ ಓದುವಂಥ ಶಾಲೆಯ 600 ಮೀಟರ್ನ ಹತ್ತಿರದಲ್ಲಿ ಒಂದು ಗಣಿಗಾರಿಕೆ, ಕೆರೆಯ ಒಂದು ಪಕ್ಕದಲ್ಲಿ ಒಂದು ಗಣಿಗಾರಿಕೆ, ಒಂದು ಮಠದ ಪಕ್ಕದಲ್ಲಿ ಒಂದು ಗಣಿಗಾರಿಕೆ, ಈ ರೀತಿಯಾಗಿ 3-4 ಗಣಿಗಾರಿಕೆಯ ಅನುಮತಿಯನ್ನು ಸರ್ಕಾರ ಈ ತಕ್ಷಣದಲ್ಲಿ ಹಿಂಪಡೆಯಬೇಕು ಅನ್ನುವಂಥದ್ದು ಈ ಪ್ರತಿಭಟನೆ ಮೂಲ ಉದ್ದೇಶ. ಹಾಗಾಗಿ ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೇವೆ, ಬಹುಬೇಗವಾಗಿ ಅನುಮತಿ ನಿರಾಕರಿಸಿ ಈ ಭಾಗದ ರೈತರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಗೆ ಏನು ಸರ್ಕಾರ ಅನುಮತಿ ನೀಡಿ ಮಂಜೂರಾತಿ ನೀಡಿದೆ, ಅದನ್ನು ಪ್ರತಿಭಟಿಸಿ ಇವತ್ತು ಪೂಜ್ಯ ಮಠಾಧೀಶರ ನೇತೃತ್ವದಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಈ ಭಾಗದ 2 ಗ್ರಾಮ ಪಂಚಾಯಿತಿಯ ಮುಖಂಡರುಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಸದಸ್ಯರುಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನು ಈ ಕಲ್ಲು ಗಣಿಗಾರಿಕೆಯನ್ನು ಮಂಜೂರಾತಿ ಕೊಟ್ಟಿದ್ದಾರೆ, ಅದು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಅದು ಕಾರ್ಯರೂಪಕ್ಕೆ ಬಂದರೆ ಆ ಭಾಗದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ, ರೈತರಿಗೆ ತೊಂದರೆ ಆಗುತ್ತೆ. ಶಾಲೆಗಳಿದೆ ಹತ್ತಿರದಲ್ಲಿ, ಮುದ್ರಾಯ ದೇವಸ್ಥಾನಗಳಿದೆ, ಮತ್ತು ಏನು ರೈತರ ಬೋರ್ವೆಲ್ಗಳೇನಿದೆ ಅವು ಕೂಡ ಆ ಒಂದು ಸ್ಫೋಟಕಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಅವು ಕೂಡ ಮುಚ್ಚೋಗಿ ರೈತರಿಗೆ ಭಾಳ ದೊಡ್ಡ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ನಾವೆಲ್ಲ ಬಿಡೋದಿಲ್ಲ ಅಂಥೇಳಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಸ್ತೆ ತಡೆಯನ್ನು ಮಾಡ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಒತ್ತಡ ತರಲಿಕ್ಕೆ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ
ಪೂಜ್ಯರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನೀಲಗೊಂಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಂಗನಹಳ್ಳಿ ಗ್ರಾಮದಲ್ಲಿ ಏನು ಜಲ್ಲಿ ಕ್ರಷರ್ ಎಂಸೆಂಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ನಾವು ಮಾಡೋದಕ್ಕೆ ಬಿಡಲ್ಲ. ಸನ್ಮಾನ್ಯ ಶಾಸಕರು ಕೂಡ ಇದನ್ನು ಸೆಷನಲ್ಲಿ ಕೂಡ ಕ್ವಶನ್ ಮಾಡಲಿದ್ದಾರೆ. ಆಕ್ಚುಲಿ ನಾವು ಸೆಷನಲ್ಲಿ ಕೂಡ ಕ್ವಶನ್ ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದೀವಿ, ಟೈಮ್ ಸಿಕ್ಕಿಲ್ಲ. ಹಾಗಾಗಿ ರೈತರುಗಳಿಗೆ ಯಾವುದೇ ತರವಾದ ಅನಾನುಕೂಲ ಆಗದಿದ್ದರೆ ನಾವು ಇದನ್ನು ನಿಲ್ಲಿಸೋದಕ್ಕೆ ಯಲ್ಲರಾಂಪುರ ಮತ್ತು ನೀಲಗೊಂಡಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲ್ಲಿ ಕ್ರಷರ್ ಮತ್ತು ಎಂಸ್ಯಾಂಡನ್ನು ಪ್ರಾರಂಭ ಮಾಡಬೇಕು ಅಂತ ಈಗಾಗಲೇ 2018ರಿಂದನೂ ಕೂಡ ಹಂಚಾಗ್ತಾ ಇದ್ದಾರೆ. ಅನೇಕ ಬಾರಿ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರು, ಎ.ಸಿ ಅವರಿಗೆ ಮನವಿಯನ್ನು ಕೊಟ್ಟು ಯಾವುದೇ ಥರದ ಪ್ರಯೋಜನ ಆಗಲಿಲ್ಲ. ಇವತ್ತು ರೈತ ಸಂಘಟನೆಗಳೆಲ್ಲ ಹೋರಾಟ ಸಂಘಟನೆಗಳು ಮತ್ತು 3 ಪಕ್ಷದ ಮುಖಂಡರು ಈ ಭಾಗದ 4 ಮಠದ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತೇನು ಪ್ರತಿಭಟನೆ ಮತ್ತು ಸಾಂಕೇತಿಕವಾಗಿ ರಸ್ತೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳು ಅದನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡುವಂಥದ್ದಾಗಬೇಕು. ಇದಾಗಲಿಲ್ಲ ಅಂತ ಹೇಳಿದ್ರೆ ರೈತರ ಹೋರಾಟ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಎಲ್ಲ ವಿಧವಾದಂಥ ಮನವಿಗಳನ್ನು ಮಾಡಿಕೊಂಡಿದ್ದು ಸಾಂಕೇತಿಕವಾಗಿ ಇನ್ಮೇಲಾದರೂ ಕೂಡ ಸರ್ಕಾರ ಮತ್ತು ಆಡಳಿತ ಎಚ್ಚೆತ್ತುಕೊಳ್ಬೇಕಾಗ್ತದೆ ಅಂತೇಳಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀವಿ. ಈ ದಿನ ತಾವೇನು ನನಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀರಾ. ನೀಲಗೊಂಡಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಯಲ್ಲರಾಂಪುರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಿ ಬಿಲ್ಡಿಂಗ್ ಸ್ಟೋನ್ ಮತ್ತು ಎಂಸ್ಯಾಂಡ್ ಪರ್ಮಿಷನ್ ಕೊಟ್ಟಿರೋ ಬಗ್ಗೆ, ವಿರುದ್ಧದ ಬಗ್ಗೆ ಏನು ಕೊಟ್ಟಿದ್ದೀರಾ, ಈ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಮೇಲಾಧಿಕಾರಿಗಳಿಗೆ ಗಮನಿಸ್ತಾ ಇದ್ದೇನೆ. ಈ ಬಗ್ಗೆ ಮಾನ್ಯ ಇವರು ಶಾಸಕರು ಕೂಡ ತುಂಬ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವನ್ನು ನಾನು ಮೇಲಾಧಿಕಾರಿಗಳಿಗೆ ಗಮನಿಸ್ತಾ ಇದ್ದೇನೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.